ಪುಷಪ್ ಮಾಡೋಕ್ಕೆ ಗೊತ್ತಾ ನಿಂಗೆ? ಪುಷಪ್ಸ್ ಗೊತ್ತಾ? ಹಿಂಗೆ ಅವಾಗಲೇ ಮಧ್ಯಾಹ್ನ ಮಾಡ್ತಾ ಇದ್ದಲ್ಲ ಹಿಂಗೆ ಪುಷಪ್ಸ್ ಹೆಂಗೆ ಮಾಡೋದು ಅಂತ ತೋರಿಸ್ತಾ ಇದ್ದಲ್ಲ ಹಿಂಗೆ ಪುಷಪ್ಸ್ ಹಿಂಗೆ. ಓಕೆ ಓಕೆ ಹಂಗಾ? ಓಕೆ, ಇನ್ನು ಬಳಸೋಕ್ಕಾಗಲ್ವಾ? ಸೊ ದ ನೆಕ್ಸ್ಟ್ ಬಿಗ್ ಕ್ವೆಶ್ಚನ್ ಎಲ್ಲಾರ್ದು ಅಂದರೆ ಹೆಂಗೆ ಶುರು ಮಾಡೋದು, ಯಾವ ಥರ ಶುರು ಮಾಡ್ಬೋದು ವರ್ಕೌಟ್ ಮಾಡೋಕ್ಕೆ ಅಂತ ನಾನು ಹೇಳ್ತೀನಿ. ನೀವು ಫಸ್ಟ್ ಡೇನೇ ಅರ್ಧ ಗಂಟೆ 1 ಗಂಟೆ ಎದುರು ಬಿಟ್ಕೊಂಡು ಫುಲ್ ಟೆನ್ಷನಲ್ಲಿ ಆ ಥರ ಮಾಡೋಕ್ಕೆ ಹೋಗಬೇಡಿ. ಇವತ್ತು ನಮ್ಮ ವಿಡಿಯೋದಲ್ಲಿ ಇವರಿಗೆ ಗೆಸ್ಟ್ ಅಪಿಯರೆನ್ಸ್ ಕೊಟ್ಟಿದ್ದು ನಾವು, ಫುಲ್ ರೋಲ್ ಕೊಟ್ಟಿಲ್ಲ ನಮ್ಮ ಮೂವಿಯಲ್ಲಿ. ಇವತ್ತು ಗೆಸ್ಟ್ ಅಪಿಯರೆನ್ಸಲ್ಲಿ ಒಂದು ಸ್ವಲ್ಪ ಬಂದರು ಅಷ್ಟೇ. ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಈ ಒಂದು ವಿಡಿಯೋ ನಾನು ಏನಕ್ಕೆ ಮಾಡ್ತಾ ಇದ್ದೀನಿ ಅಂದರೆ, ನಾನು ಪೋಸ್ಟ್ ಪ್ರೆಗ್ನೆನ್ಸಿ ವೆಯ್ಟ್ ಲಾಸ್ ಬಗ್ಗೆ ನಾನು ಏನು ವಿಡಿಯೋ ಹಾಕಿದ್ದೆ ಅದಕ್ಕೆ ಒಂದು ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ. ಇವತ್ತಿನವರೆಗೆ ಅದು 1,35,000 ಸಮಥಿಂಗ್ 135K ಅಷ್ಟು ವ್ಯೂಸ್ ಆಗಿದೆ. ಜೊತೆಗೆ ಅದರಲ್ಲಿ ನನಗೆ ತುಂಬಾ ಕಮೆಂಟ್ಸಲ್ಲಿ ತುಂಬ ಕೆಲವೊಂದು ಕ್ವೆಶನ್ಸ್ಗಳು ಮತ್ತು ಏನೇನೋ ಕೆಲವೊಂದು ಡೌಟ್ಗಳೆಲ್ಲ ನೀವು ತುಂಬ ಜನ ಕೇಳಿದ್ರಿ. ಬಟ್ ನಾನು ಆ ಒಂದು ವಿಡಿಯೋದಲ್ಲಿ ತುಂಬ ಓವರ್ ಆಲ್ ಆಗಿ ನನ್ನ ವರ್ಕೌಟ್ ಮತ್ತು ಡಯಟ್ ಬಗ್ಗೆ ಹೇಳಿದ್ದೆ. ಬಟ್ ನೀವು ತುಂಬ ಜನ ಏನೇನೋ ಕ್ವೆಶನ್ಸ್ ಎಲ್ಲ ಕೇಳಿದ್ದೀರಾ. ನಾನು ಅದರಲ್ಲಿ ಎಲ್ಲರಿಗೂ ಯಾವುದಕ್ಕೂ ಜಾಸ್ತಿ ಅದರಲ್ಲಿ ನಾನು ಕಮೆಂಟ್ಗೆ ರಿಪ್ಲೈ ಮಾಡಿಲ್ಲ. ಸೊ ಹಾಗಾಗಿ ನಾನು ಈ ಒಂದು ವಿಷಯದ ಬಗ್ಗೆ ಇನ್ನೂ ಒಂದು ಸ್ವಲ್ಪ ಡೀಟೇಲ್ ಆಗಿ ಹೇಳಬೇಕು ಅಂತ ನನಗೆ ಅನ್ನಿಸ್ತು. ಅಂದರೆ ಯಾವ ಥರ ನಾನು ವರ್ಕೌಟ್ ಮಾಡಿದೆ, ಯಾವ ಥರ ಡಯಟ್ ಮಾಡಿದೆ, ಯಾವ ಥರದ ಡಯಟ್ ಫಾಲೋ ಮಾಡಿದೆ ಅನ್ನೋದನ್ನು ಹೇಳಬೇಕು ಅಂತ ನನಗೆ ಡೀಟೇಲ್ ಆಗಿ ಹೇಳಬೇಕು ಅಂತ ಅನ್ನಿಸ್ತು. ಸೊ ಹಾಗಾಗಿ ಈ ಒಂದು ಪರ್ಟಿಕ್ಯುಲರ್ ವಿಡಿಯೋ ಮಾಡ್ತಾ ಇದ್ದೀನಿ ಇವತ್ತು. ಫಸ್ಟ್ ಆಫ್ ಆಲ್ ಇದು ಪ್ಯೂರ್ಲಿ ನನ್ನ ಎಕ್ಸ್ಪೀರಿಯನ್ಸ್ ನಾನು ಹೇಳ್ಕೊಳ್ತಾ ಇರೋದು. ನಾನು ಯಾವ ಥರ ವರ್ಕೌಟ್ ಫಾಲೋ ಮಾಡಿದೆ, ನಾನು ಯಾವ ಥರ ಡಯಟ್ ಫಾಲೋ ಮಾಡಿದೆ ಅನ್ನೋದು. ನಾನು ಇದನ್ನು ಇದೇ ಥರ ಮಾಡಿ ಅಂತ ನಿಮಗೆ ರೆಕಮೆಂಡ್ ಮಾಡ್ತಾ ಇಲ್ಲ, ನನ್ನ ಎಕ್ಸ್ಪೀರಿಯನ್ಸ್ ಹೇಳ್ತಾ ಇದ್ದೀನಿ. ಆ್ಯಂಡ್ ಜೊತೆಗೆ ನೀವು ಏನೇ ಒಂದು ವರ್ಕೌಟ್ ಶುರು ಮಾಡ್ತೀರಾ ಅಥವಾ ಯಾವುದೇ ಒಂದು ಡಯಟ್ ಈ ಥರ ಮಾಡ್ತೀರಾ ಅಂತ ನಿಮಗೆ ಇದ್ದರೆ, ನೀವು ಅದನ್ನು ಮೊದಲು ನಿಮ್ಮ ಡಾಕ್ಟರ್ನ ಕನ್ಸಲ್ಟ್ ಮಾಡಿಬಿಟ್ಟು ಆಮೇಲೆ ಮುಂದುವರಿಸಿ. ಮೊದಲನೇದಾಗಿ ತುಂಬ ಜನ ಕೇಳಿರೋ ಕ್ವೆಶ್ಚನ್ ಅಂದರೆ ಅದರಲ್ಲಿ ನೀವು ಯಾವ ಕಾರ್ಡಿಯೋ ವರ್ಕೌಟ್ ಮಾಡಿದ್ರಿ, ಯಾವ ಥರ ಕಾರ್ಡಿಯೋ ಎಕ್ಸಸೈಸ್ ಮಾಡಿದ್ರಿ ಅದನ್ನು ತೋರಿಸ್ಕೊಡಿ ಅಂತ. ಬಟ್ ನಾನೇನು ಅಂದ್ಕೊಂಡೆ ಅಂದರೆ, ನಾನು ಫಿಟ್ನೆಸ್ ಕೋಚ್ ಅಲ್ಲ, ಅಂದರೆ ಐ ಆಮ್ ನಾಟ್ ಟ್ರೈನ್ಡ್ ಫಿಟ್ನೆಸ್ ಕೋಚ್ ಅಲ್ಲ ನಾನು. ಸೊ ಹಾಗಾಗಿ ನಾನು ಅದನ್ನು ತೋರಿಸಿದ್ರೆ ಸರಿ ಇರೋದಿಲ್ಲ, ಅಕಸ್ಮಾತ್ ತಪ್ಪಾಗುತ್ತೆ ಅಥವಾ ಏನಾದರೂ ಒಂದು ಮಿಸ್ಟೇಕ್ಸ್ ಆಗುತ್ತೆ. ಸೊ ಅದನ್ನು ನೀವು ಫಾಲೋ ಮಾಡಬೇಕಂದ್ರೆ ನನ್ನೊಂದು ಟ್ರೈನ್ಡ್ ಕೋಚಿಂದ ಅದನ್ನು ಕಲಿತ್ರೇ ಒಳ್ಳೆಯದು. ಸೊ ಹಾಗಾಗಿ ನಾನು ಯಾವ ಒಂದು ಚಾನಲನ್ನು ಫಾಲೋ ಮಾಡಿದ್ದೆ, ಯೂಟ್ಯೂಬ್ ಚಾನಲ್ ಯಾವ ಒಂದು ಚಾನಲ್ ಫಾಲೋ ಮಾಡಿದ್ದೆ ಈ ಒಂದು ಕಾರ್ಡಿಯೋ ಎಕ್ಸಸೈಸ್ ವರ್ಕೌಟ್ಗೆ, ಅದನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಇನ್ಫ್ಯಾಕ್ಟ್ ನೀವು ಯೂಟ್ಯೂಬಲ್ಲಿ ಹುಡುಕಿದ್ರೆ ಕಾರ್ಡಿಯೋ ಎಕ್ಸಸೈಸ್ ಅಂತ ನಿಮಗೆ ಲಕ್ಷಗಟ್ಟಲೆ ಚಾನಲ್ಗಳು, ಲಕ್ಷಗಟ್ಟಲೆ ವಿಡಿಯೋಗಳು ಸಿಗ್ಬೋದು. ಸೊ ನಿಮಗೆ ಯಾವುದು ಸೂಟ್ ಆಗುತ್ತೆ ಅದನ್ನು ನೀವು ಚೂಸ್ ಮಾಡ್ಕೋಬೋದು. ನಾನು ಒಂದು ಯಾವ ಚಾನಲ್ ಫಾಲೋ ಮಾಡ್ತಿದ್ದೆ ಅಂದರೆ ಅದು ಫಿಟ್ನೆಸ್ ಬ್ಲೆಂಡರ್ ಅನ್ನೋ ಅಂತ ಒಂದು ಚಾನಲ್. ಅದರಲ್ಲಿ ತುಂಬ ಬೇಸಿಕ್ ಇಂದ ಹಿಡಿದು ಹೈ ಲೆವೆಲ್ ಆಫ್ ಕಾರ್ಡಿಯೋ ವರ್ಕೌಟ್ಸ್ ತನಕ ಇದೆ. ನಿಮ್ಮ ಬಾಡಿಗೆ ಯಾವ ಥರ ಸೂಟ್ ಆಗುತ್ತೆ ಅಥವಾ ಯಾವ ಥರ ಮಾಡಬೇಕು ನಿಮಗೆ ಅನ್ನೋದನ್ನ ಅವರು ಅದರಲ್ಲಿ ಕ್ಲಿಯರ್ ಆಗಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾರೆ. ಸೊ ಹಾಗಾಗಿ ನಾನು ಆ ಚಾನಲನ್ನು ಫಾಲೋ ಮಾಡ್ತಾ ಇದ್ದೆ. ನಿಮಗೆ ಇನ್ನೊಂದು ನೀವು ತುಂಬ ಜನ ಕೇಳಿರೋದು ಯಾವ ಟೈಮಲ್ಲಿ ವರ್ಕೌಟ್ ಮಾಡಬೇಕು ಅಂತ. ಇಟ್ ಅಗೇನ್ ಡಿಪೆಂಡ್ಸ್ ಆನ್ ಯು. ನಿಮಗೆ ಬೆಳಗ್ಗೆ ಟೈಮ್ ಇದೆ ಅಂದರೆ ಬೆಳಗ್ಗೆನೇ ಮಾಡಿ. ಅಂದರೆ ಎಂಟಿ ಸ್ಟೊಮಕಲ್ಲಿ ಯಾವಾಗಲೂ ಎಕ್ಸಸೈಸ್ ಮಾಡಿದ್ರೆ ಇಟ್ ಬರ್ನ್ಸ್ ಮೋರ್ ಫ್ಯಾಟ್ ಅಂತ ಹೇಳ್ತಾರೆ. ಬೆಳಗ್ಗೆ ಮಾಡೋದು ತುಂಬಾ ಒಳ್ಳೆಯದು ಅಂತ. ಬಟ್ ಇವಾಗ ನಿಮಗೆ ಬ್ಯುಸಿ ರುಟೀನಲ್ಲಿ ಮಾಡೋಕ್ಕೆ ಆಗಿಲ್ಲ ಅಂದರೆ ಏನೂ ತೊಂದರೆ ಇಲ್ಲ, ನೀವು ಸಂಜೆಗೂ ಕೂಡ ಅದನ್ನು ವರ್ಕೌಟ್ ಮಾಡ್ಬೋದು. ಬಟ್ ನೀವು ಯಾವ ಟೈಮಲ್ಲಿ ವರ್ಕೌಟ್ ಮಾಡ್ತಿರೋ ಅದಕ್ಕಿಂತ ಒಂದು 3 ರಿಂದ 4 ಗಂಟೆ ಮುಂಚೆ ಏನೂ ತಿಂದಿಲ್ಲ ಅಂತ ಒಂದು ಮೇಕ್ ಶ್ಯೂರ್ ಮಾಡ್ಕೊಳ್ಳಿ. ಅಂದರೆ ಇವಾಗ ನೀವು 1 ಗಂಟೆಗೆ ಊಟ ಮಾಡಿದ್ದೀರಾ ಅಂದರೆ ಮಧ್ಯಾಹ್ನ ಸಂಜೆ 5 ಗಂಟೆಗೆಲ್ಲ ನೀವು ವರ್ಕೌಟ್ ಮಾಡ್ಬೋದು. ನೀವು ಹೊಟ್ಟೆ ಫುಲ್ ಇಟ್ಕೊಂಡು ವರ್ಕೌಟ್ ಮಾಡಬೇಡಿ ಅಷ್ಟೇ. ಸೊ ದ ನೆಕ್ಸ್ಟ್ ಬಿಗ್ ಕ್ವೆಶ್ಚನ್ ಎಲ್ಲಾರ್ದು ಅಂದರೆ ಹೆಂಗೆ ಶುರು ಮಾಡೋದು, ಯಾವ ಥರ ಶುರು ಮಾಡ್ಬೋದು ವರ್ಕೌಟ್ ಮಾಡೋಕ್ಕೆ ಅಂತ ನಾನು ಹೇಳ್ತೀನಿ. ನೀವು ಫಸ್ಟ್ ಡೇನೇ ಅರ್ಧ ಗಂಟೆ 1 ಗಂಟೆ ಎದುರು ಬಿಟ್ಕೊಂಡು ಫುಲ್ ಟೆನ್ಷನಲ್ಲಿ ಆ ಥರ ಮಾಡೋಕ್ಕೆ ಹೋಗಬೇಡಿ. ಇವಾಗ ನೀವು ನಾಳೆಯಿಂದ ಶುರು ಮಾಡ್ತೀರಾ ಅಂದರೆ ಇವತ್ತೇ ನೀವು ಫಸ್ಟಿಗೆ ನೀವು ಏನೇನು ಮಾಡ್ಬೋದು, ಯಾವ ಚಾನಲ್, ಈಗ ಯಾವ್ದಾದ್ರು ಒಂದು ಚಾನಲ್ ನೋಡ್ಕೊಂಡು ಮಾಡ್ತೀರಾ ಅಂದರೆ ಯಾವ ಎಕ್ಸಸೈಸ್ ಮಾಡ್ತೀರಾ ಅದನ್ನೊಂದು ಲಿಸ್ಟ್ ಮಾಡ್ಕೊಳ್ಳಿ ಅಥವಾ ಪ್ರಿಪೇರ್ ಆಗಿ ಇಟ್ಕೊಂಡಿರಿ. ಇದನ್ನು ಮಾಡ್ತೀನಿ ನಾನು ಸ್ಟಾರ್ಟಿಂಗಲ್ಲಿ ಅಂತ. ಅಂದರೆ ಸ್ಟಾರ್ಟಿಂಗಲ್ಲಿ ನೀವು ತುಂಬ ಜಂಪ್ ಇರೋ ಎಕ್ಸಸೈಸಸ್ ಅಥವಾ ಹೋಲ್ ಬಾಡಿ ತುಂಬ ಸ್ಟ್ರೈನ್ ಆಗುವಂಥ ವರ್ಕೌಟ್ಸನ್ನು
ಮಾಡೋಕ್ಕೆ ಹೋಗಬೇಡಿ. ಜಸ್ಟ್ ಒಂದು ಲೋ ಇಂಪ್ಯಾಕ್ಟ್ ಇರುವಂಥ ಒಂದು ವರ್ಕೌಟ್ಸ್ ಅಂದರೆ ಒಂದು ಜಂಪಿಂಗ್ ಜಾಕ್ಸ್ ಆಗಿರ್ಬೋದು, ಆರ್ ಜಸ್ಟ್ ಒಂದು ನಾರ್ಮಲ್ ಸಿಟಪ್ಸ್ ಇರ್ಬೋದು, ಸ್ಕ್ವಾಟ್ಸ್ ಇರ್ಬೋದು, ಆ ಥರದ್ದು ನಾರ್ಮಲ್ ಲೋ ಇಂಪ್ಯಾಕ್ಟ್ ವರ್ಕೌಟ್ಸನ್ನು ಚೂಸ್ ಮಾಡಿ ಸ್ಟಾರ್ಟಿಂಗಲ್ಲಿ. ಆ್ಯಂಡ್ ಆಲ್ಸೋ ಒಂದು ಸ್ಟಾರ್ಟಿಂಗಲ್ಲಿ ಒಂದು 10 ನಿಮಿಷ ಮಾಡಿ, 10 ರಿಂದ 15 ಒಂದು 10 ನಿಮಿಷ ಸಾಕು ಸ್ಟಾರ್ಟಿಂಗಲ್ಲಿ ಆ್ಯಕ್ಚುಲಿ. ಬಟ್ ಅದು ಮಾಡೋಕ್ಕಿಂತ ಮುಂಚೆನೂ ನೀವು ನಿಮ್ಮ ಬಾಡಿ ಸ್ಟ್ರೆಚ್ ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದು. ಈವನ್ ಬಾಡಿ ಯಾವ ಥರ ಸ್ಟ್ರೆಚ್ ಮಾಡೋದು ಆ ಒಂದು ವಿಡಿಯೋ ಕೂಡ ನಿಮಗೆ ಆ ಒಂದು ಚಾನಲಲ್ಲಿ ಸಿಗುತ್ತೆ. ಸೊ ಈ ಸ್ಟ್ರೆಚ್ ಮಾಡೋದ್ರಿಂದ ಏನಾಗುತ್ತೆ, ನಿಮ್ಮ ಬಾಡಿ ಮಸಲ್ಸ್ ಏನು ವರ್ಕೌಟ್ ಇಲ್ಲದೆ ಟೈಟ್ ಆಗಿದ್ದರೆ ಆ ಸ್ಟ್ರೆಚ್ ಮಾಡೋದ್ರಿಂದ ಒಂದು ಸ್ವಲ್ಪ ಲೂಸ್ ಆಗುತ್ತೆ ನಿಮ್ಮ ಬಾಡಿ ಮಸಲ್ಸ್. ಆವಾಗ ನಿಮಗೆ ನೆಕ್ಸ್ಟ್ ಡೇ ಏನು ಪೇನ್ ಆಗುತ್ತೆ ವರ್ಕೌಟ್ ಮಾಡಿದ್ಮೇಲೆ ಅದು ಒಂದು ಸ್ವಲ್ಪ ಕಮ್ಮಿ ಆಗ್ಬೋದು. ಬಟ್ ಈವನ್ ನೀವು 10 ಮಿನಿಟ್ಸ್ ವರ್ಕೌಟ್ ಮಾಡಿದ್ರೂ ನಾನು ನೋವಾಗೋದಿಲ್ಲ ಅಂತ ಹೇಳ್ತಿಲ್ಲ, ಖಂಡಿತ ಪೇನ್ ಆಗುತ್ತೆ ಬಾಡಿ ಮಸಲ್ಸ್, ನೆಕ್ಸ್ಟ್ ಡೇ ತುಂಬಾ ಪೇನ್ ಆಗುತ್ತೆ. ಬಟ್ ಇಟ್ಸ್ ವರ್ತ್ ಇಟ್. ಖಂಡಿತವಾಗ್ಲೂ ಅದಕ್ಕೆ ಒಂದು ನೀವು ಮಾಡಿರೋ ಶ್ರಮಕ್ಕೆ ಅದು ಒಂದು ವರ್ಕ್ ಆಗಿದೆ ಅನ್ನೋಂಥ ಒಂದು ಪ್ರೂಫ್ ಅದು. ಬಟ್ ಪೇನ್ ಆಯಿತು ಅಂತ ನಿಲ್ಸಕ್ಕೆ ಹೋಗಬೇಡಿ. ಅಕಸ್ಮಾತ್ ನಿಮಗೆ ನೆಕ್ಸ್ಟ್ ಡೇ ಪೇನ್ ಆದ್ರೂ ಅವತ್ತು ಕೂಡ ನಿಮ್ಮಿಂದ ಆದಷ್ಟು ಒಂದು 5 ಮಿನಿಟ್ಸ್ ಆದರೂ ಬಾಡಿ ಸ್ಟ್ರೆಚ್ ಮಾಡಿ ಎಕ್ಸಸೈಸ್ ಮಾಡಿ. ಯಾಕಂತ ಹೇಳಿದ್ರೆ ನೀವು ಒಂದಿನ ಪೇನ್ ಆಯಿತು ಅಂತ ಒಂದಿನ ಬಿಟ್ಟು ಮತ್ತೆ ಇನ್ನೊಂದು ದಿನ ಮಾಡಿದ್ರೆ ನೆಕ್ಸ್ಟ್ ಡೇ ಮತ್ತೆ ನಿಮಗೆ ಪೇನ್ ಆಗೇ ಆಗುತ್ತೆ. ಸೊ ಈ ಪೇನ್ ನಿಮಗೆ ಒಂದ್ಸರಿ ಯೂಸ್ ಟು ಆದರೆ ಆಮೇಲೆ ಯಾವುದೇ ನೋವು ಆಗೋದಿಲ್ಲ. ಒಂದ್ಸರಿ ನೀವು ವರ್ಕೌಟ್ ರೂಟೀನ್ಗೆ ನೀವು ಅಡ್ಜಸ್ಟ್ ಆದರೆ ಆಮೇಲೆ ನಿಮ್ಮ ಮಸಲ್ಸ್ ಫ್ರೀ ಆಗಿರುತ್ತೆ, ಲೂಸ್ ಆಗಿರುತ್ತೆ. ಅದಾದಮೇಲೆ ನಿಮಗೆ ಯಾವುದೇ ರೀತಿಯಲ್ಲೂ ಪೇನ್ ಆಗೋದಿಲ್ಲ. ಸೊ ಹಾಗಾಗಿ ಆ ಒಂದು ಸ್ಪಿರಿಟನ್ನು ಗಟ್ಟಿಯಾಗಿ ಇಟ್ಕೊಂಡು ಕಂಟಿನ್ಯೂಸ್ ಆಗಿ ವರ್ಕೌಟ್ ಮಾಡಿ, ನಿಲ್ಸಕ್ಕೆ ಹೋಗಬೇಡಿ. ಸೊ ಸ್ಟಾರ್ಟಿಂಗ್ ನೀವು ಇವಾಗ ಒಂದು 5 ಮಿನಿಟ್ಸ್ ಮಾಡಿದ್ರಿ ಅಂದರೆ ಗ್ರ್ಯಾಜುಯಲಿ ಆಮೇಲೆ ಟೈಮ್ ಇನ್ಕ್ರೀಸ್ ಮಾಡ್ತಾ ಹೋಗಿ. ಒಂದು 5 ಮಿನಿಟ್ಸ್, ಆಮೇಲೆ ನೆಕ್ಸ್ಟ್ ವೀಕಿಂದ ಒಂದು 10 ಮಿನಿಟ್ಸ್, ಆಮೇಲೆ ಒಂದು 2-3 ಡೇಸ್ ಬಿಟ್ಟು ಹಂಗೆ 15 ಮಿನಿಟ್ಸ್, ಹಾಗೆ 5 ಮಿನಿಟ್ಸ್ ಇನ್ಕ್ರೀಸ್ ಮಾಡ್ತಾ ಹೋಗಿ. ಸೊ ಈ ಟೈಮ್ ಹಿಂಗೆ ಜಾಸ್ತಿ ದಿನ ಹೋಗ್ತಿದ್ದಂಗೆ ನಿಮ್ಮ ಬಾಡಿಯಲ್ಲಿ ಆ ಸ್ಟ್ರೆಂತ್ ಬಿಲ್ಡ್ ಆಗಿರುತ್ತೆ. ನಿಮಗೆ ಆಮೇಲೆ ಆ ಒಂದು ಎನರ್ಜಿ ಬಂದಿರುತ್ತೆ. ಆ ಒಂದು ಸುಸ್ತಾಗೋದು, 5 ನಿಮಿಷ ಮಾಡಿದ ತಕ್ಷಣ ಸುಸ್ತಾಗೋದು ಅದೆಲ್ಲ ಕಮ್ಮಿ ಆಗಿರುತ್ತೆ. ಸೊ ನಿಮಗೆ ಗೊತ್ತಾಗುತ್ತೆ ಬಾಡಿಯಲ್ಲಿ ಏನೋ ಒಂದು ಚೇಂಜಸ್ ಆಗಿದೆ, ಏನೋ ಒಂದು ಸ್ಪಿರಿಟ್, ಒಂದು ಹೊಸ ಒಂದು ಎನರ್ಜಿ ಬಂದಿದೆ ಅಂತ ನಿಮಗೆ ಗೊತ್ತಾಗುತ್ತೆ ಅದು. ಸೊ ಅದಾದಮೇಲೆ ನೋ ಲುಕಿಂಗ್ ಬ್ಯಾಕ್, ನೋ ಗೋಯಿಂಗ್ ಬ್ಯಾಕ್. ಆರಾಮಾಗಿ ನೀವು ನೆಕ್ಸ್ಟ್ ಒಂದು 30 ಮಿನಿಟ್ಸಿಂದ ಒಂದು 45 ಮಿನಿಟ್ಸ್ ತನಕ ನೀವು ಎಕ್ಸಸೈಸ್ ಮಾಡ್ಬೋದು. ಒಂದು ಮಾರ್ನಿಂಗ್ ಅಥವಾ ಈವ್ನಿಂಗ್ ನಿಮಗೆ ಕನ್ವೀನಿಯಂಟ್ ಆಗೋ ಟೈಮಲ್ಲಿ ಮಾಡಿ. ಸೊ ಮಿಡಲಲ್ಲಿ ವಾಟರ್ ಬ್ರೇಕ್ ತೊಗೊಂಡು ಎಕ್ಸಸೈಸ್ ಮಾಡಿ. ಆ್ಯಂಡ್ ಜೊತೆಗೆ ಸ್ಟಾರ್ಟಿಂಗಲ್ಲಿ ನಿಮ್ಗೆ ಒಂದು ಸ್ವಲ್ಪ ಉಸಿರಾಡೋಕ್ಕೆ ಕಷ್ಟ ಆಗ್ತಾ ಇದೆ ಅಂತ ಅನ್ನಿಸ್ಬೋದು. ಒಂದು 5 ಮಿನಿಟ್ಸ್ ಮಾಡಿದ ತಕ್ಷಣ ಆಗ್ತಾ ಇಲ್ಲ ಉಸಿರಾಡೋಕ್ಕೆ, ಎದುರು ಬರ್ತಾ ಇದೆ ಅಂತ ಅನ್ನಿಸ್ಬೋದು. ಬಟ್ ಮಾಡ್ತಾ ಮಾಡ್ತಾ ಅದು ನಿಮಗೆ ಅಡ್ಜಸ್ಟ್ ಆಗುತ್ತೆ. ನಿಮಗೆ ಗೊತ್ತಾಗುತ್ತೆ ಇವತ್ತು ನಾನು ನೆನ್ನೆಗಿಂತ ಚೆನ್ನಾಗಿ ಮಾಡ್ತಾ ಇದ್ದೀನಿ ಅಂತ ನಿಮಗೆ ಫೀಲ್ ಬರುತ್ತೆ ಅದು ದಿನ ಹೋಗ್ತಿದ್ದಂಗೆ. ಸೊ ನಿಮಗೆ ಓವರ್ ಆಲ್ ವೆಯ್ಟ್ ಲಾಸ್ ಎಕ್ಸಸೈಸ್ ಕೂಡ ಸಿಗುತ್ತೆ ಆ ಒಂದು ನಾನು ಹೇಳಿರೋವಂಥ ಚಾನಲಲ್ಲಿ. ಜೊತೆಗೆ ನಿಮಗೆ ಸಪ್ರೇಟಾಗಿ ಒಂದು ಪರ್ಟಿಕ್ಯುಲರ್ ಬಾಡಿ ಪಾರ್ಟ್ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕು ಅಂದರೆ ಇವಾಗ ಟಮ್ಮಿ ಏರಿಯಾ ಆಗಿರ್ಬೋದು, ಮಫಿನ್ ಟಾಪ್ಸ್ ಏನು ಬಂದಿರುತ್ತೆ ಅದಿರ್ಬೋದು, ಅಥವಾ ಥೈ ಏರಿಯಾಸ್ ಇರ್ಬೋದು, ಅಥವಾ ಆರ್ಮ್ಸ್ ಇರ್ಬೋದು. ಸೊ ಆ ಥರ ಲೆಗ್ ಎಕ್ಸಸೈಸ್, ಆರ್ಮ್ಸ್ಗೆ ಬೇರೆನೆ, ಸೊ ಟಮ್ಮಿ ಎಕ್ಸಸೈಸ್, ಆ ಥರ ಸಪ್ರೇಟ್ ಕ್ಯಾಟಗರಿಗಳು ಕೂಡ ಇರುತ್ತೆ. ಸೊ ನಿಮ್ಗೆ ಯಾವ ಒಂದು ಪರ್ಟಿಕ್ಯುಲರ್ ಬಾಡಿ ಪಾರ್ಟ್ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕು ಅದಕ್ಕೆ ಕಾನ್ಸಂಟ್ರೇಟ್ ಮಾಡಿ ಕೂಡ ನೀವು ವರ್ಕೌಟ್ ಮಾಡ್ಬೋದು. ಇನ್ನೊಂದು ಬಿಗ್ ಕ್ವೆಶ್ಚನ್ ಇರೋದು ಎಲ್ಲ ಲೇಡೀಸ್ಗೆ ಅಂದರೆ, ನಾನಿವಾಗ C-ಸೆಕ್ಷನ್ ಆಯಿತು, ನಂದು ಇವಾಗ ಡೆಲಿವರಿ ಆಗಿ 4 ತಿಂಗಳಾಯಿತು, 3 ತಿಂಗಳಾಯಿತು, ನಾನು ಇವಾಗ ವರ್ಕೌಟ್ ಮಾಡ್ಬೋದಾ ಅಂತ ನೀವು ತುಂಬ ಜನ ಕಮೆಂಟ್ ಸೆಕ್ಷನಲ್ಲಿ ಕೇಳಿದ್ರಿ. ಇದಕ್ಕೆ ಆನ್ಸರ್ ನಾನು ಕೊಡೋದಿಲ್ಲ. ಇದಕ್ಕೆ ಆನ್ಸರ್ ನಿಮ್ಮ ಬಾಡಿನೇ ಕೊಡುತ್ತೆ. ನಿಮ್ಮ ಒಂದು ಬಾಡಿ ಇವಾಗ ಒಂದು ಡೆಲಿಕೇಟ್ ಪ್ರಾಸೆಸ್ಸಿಂದ ಗೋತ್ರೂ ಆಗಿರುತ್ತೆ. ಅಂದರೆ ಒಂದು ಪೋಸ್ಟ್ ಪ್ರೆಗ್ನೆನ್ಸಿ ಏನಿದೆ ಬಾಡಿ ತುಂಬ ಡೆಲಿಕೇಟ್ ಆಗಿರುತ್ತೆ. ಸೊ ಅದು ಇವಾಗ ನಿಮಗೆ ಗೊತ್ತಿರುತ್ತೆ ಎಷ್ಟು ನೀವು ಅವಾಗ ರಿಕವರಿ ಆಗಿದ್ದೀರಾ ಅಂತ. ಬಟ್ ನೀವು ಅದಾದಮೇಲೆ ನಿಮ್ಮದು ನಾರ್ಮಲ್ ಡೆಲಿವರಿ ಆಗಿರಲಿ, ಸಿಸೇರಿಯನ್ ಆಗಿರಲಿ, ಯಾವುದೇ ಆಗಿರಲಿ, ನೀವು ಯಾವುದೇ ಫಾರ್ಮ್ ಆಫ್ ವರ್ಕೌಟ್ ಶುರು ಮಾಡ್ತೀರಾ ಅಂದರೆ ಒಂದ್ಸರಿ ನಿಮ್ಮ ಡಾಕ್ಟರನ್ನ ಕನ್ಸಲ್ಟ್ ಮಾಡಿಬಿಟ್ಟೆ, ನಿಮ್ಮ ಬಾಡಿ ಅದಕ್ಕೆ ಇವಾಗ ರೆಡಿ ಆಗಿದೆಯಾ ಅಂತ ಕನ್ಸಲ್ಟ್ ಮಾಡಿಬಿಟ್ಟೆ ಯಾವ ವರ್ಕೌಟನ್ನಾದರೂ ಮಾಡಿ. ಸೊ ಇಷ್ಟೆಲ್ಲ ವರ್ಕೌಟ್ ಮಾಡಿ ನೀವು ಡಯಟ್ ಮಾಡಿಲ್ಲ ಅಂದರೆ ಆ ಮಾಡಿರೋ ವರ್ಕೌಟ್ ಎಲ್ಲ ಝೀರೋ ಆಗುತ್ತೆ. ಸೊ ಹಾಗಾಗಿ ನಾನು ಈ ಒಂದು ವಿಡಿಯೋದಲ್ಲಿ ನಾನು ಡಯಟ್ ಬಗ್ಗೆನೂ ಇನ್ಕ್ಲೂಡ್ ಮಾಡ್ತಾ ಇದ್ದೀನಿ. ನಾನು ಯಾವ ಥರ ಮಾಡ್ಕೊತಾ ಇದ್ದೆ ಅಂತ. ಇನ್ಫ್ಯಾಕ್ಟ್ ಡಯಟ್ ಅಂತ ಹೇಳೋ ಬದಲು ಹೆಲ್ದಿ ಫುಡ್ ಅಂತ ಹೇಳ್ಬೋದು. ಅದನ್ನು ಹೆಲ್ದಿಯಾಗಿ ತಿಂದ್ರೇ ಅದೇ ಡಯಟ್ ಫುಡ್ಡು. ಸೊ ಯಾವ ಥರ ನೀವು ಫುಡ್ ತೊಗೋಬೋದು ವರ್ಕೌಟ್ ಮಾಡ್ತಾ ಇರೋ ಟೈಮಲ್ಲಿ ಅಥವಾ ವೆಯ್ಟ್ ಲಾಸ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇರೋ ಟೈಮಲ್ಲಿ ಅನ್ನೋದಕ್ಕೆ ನಾನು ಯಾವ ಥರ ಮಾಡ್ಕೊತಾ ಇದ್ದೆ ಅನ್ನೋದನ್ನು ಒಂದು ತೋರಿಸ್ಬಿಟ್ಟು ನಾನು ಹೇಳ್ತೀನಿ. ನಾನು ಈ ಥರ ಒಂದು ಡಯಟ್ ಪ್ಲ್ಯಾನ್ ರೆಡಿ ಮಾಡ್ಕೊಂಡಿದ್ದೆ. ಇನ್ಫ್ಯಾಕ್ಟ್ ಇದು ನಾನು ಅವಾಗ ಸ್ಟಾರ್ಟಿಂಗಲ್ಲಿ ಪ್ರೆಗ್ನೆನ್ಸಿ ಡೆಲಿವರಿ ಆದಮೇಲೆ ಮಾಡ್ತಾ ಇದ್ದಿದ್ದಂಥ ಒಂದು ರುಟೀನ್ ಇದು. ಸೊ ಅದನ್ನೇ ಯೂಸ್ ಮಾಡಿಕೊಂಡು ಇವಾಗ ನಿಮ್ಮ ಜೊತೆ ಇದನ್ನು ಶೇರ್ ಮಾಡ್ಕೊತಾ ಇದ್ದೀನಿ ಯಾವ ಥರ ಅಂತ. ಜಸ್ಟ್ ಒಂದು ನಿಮಗೆ ಎಕ್ಸಾಂಪಲ್ ಕೊಡ್ತಾ
ಇರೋದಷ್ಟೇ. ನಾನೇನು ಮಾಡ್ತಾ ಇದ್ದೆ ಅಂದರೆ, ಫಸ್ಟು ಬೆಳಗ್ಗೆ ಎದ್ದಿದ ತಕ್ಷಣ ಒಂದು ಗ್ಲಾಸ್ ಆಫ್ ವಾರ್ಮ್ ವಾಟರ್ಗೆ ಲೆಮನ್ ಮತ್ತು ಹನಿ, ನಿಂಬೆ ಹಣ್ಣಿನ ರಸ ಒಂದು ಸ್ವಲ್ಪ, ಆಮೇಲೆ ಜೇನುತುಪ್ಪ ಹಾಕ್ಬಿಟ್ಟು ಕುಡಿತಾ ಇದ್ದೆ. ಯಾಕಂದರೆ ಲೆಮನ್ ಮತ್ತು ಹನಿ ಏನಿದೆ ಅದು ವೆಯ್ಟ್ ಲಾಸ್ ಮಾಡೋಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ. ಸೊ ಹಾಗಾಗಿ ಬೆಳಗ್ಗೆ ಎದ್ದ ತಕ್ಷಣ ಒಂದು ಗ್ಲಾಸ್ ಆಫ್ ನೀರಿಗೆ ಲೆಮನ್ ಮತ್ತು ಹನಿ ಹಾಕಿ ಕುಡಿದ್ರೆ ತುಂಬಾ ಒಳ್ಳೆಯದು. ಸೊ ಅದಾದಮೇಲೆ ನಾನು ವರ್ಕೌಟ್ ಮಾಡೋ ಮುಂಚೆ, ನಾನು ಹೆಚ್ಚಾಗಿ ಬೆಳಗ್ಗೆನೇ ವರ್ಕೌಟ್ ಮಾಡ್ತಾ ಇದ್ದಿದ್ದು. ಸೊ ಅದಕ್ಕಿಂತ ಮುಂಚೆ ನಾನು ಗ್ರೀನ್ ಟೀ ತೊಗೊತಾ ಇದ್ದೆ. ಸೊ ಗ್ರೀನ್ ಟೀ ಕುಡಿದ್ಬಿಟ್ಟು ಆಮೇಲೆ ವರ್ಕೌಟ್ ಮಾಡ್ತಾ ಇದ್ದೆ. ಯಾವಾಗಲೂ ವರ್ಕೌಟ್ ಮಾಡೋ ಮುಂಚೆ ಗ್ರೀನ್ ಟೀ ಕುಡಿದ್ರೆ ತುಂಬಾ ಒಳ್ಳೆಯದು. ಆ್ಯಂಡ್ ಆಲ್ಸೋ ಗ್ರೀನ್ ಟೀ ನಾನು ಇಂಡಿಯಾದಲ್ಲಿ ಲಿಪ್ಟನ್ ಗ್ರೀನ್ ಟೀ ಯೂಸ್ ಮಾಡ್ತಾ ಇದ್ದೆ. ಅದು ಕೂಡ ಲೆಮನ್ ಆ್ಯಂಡ್ ಹನಿ ಫ್ಲೇವರ್ ಆಗಿತ್ತು. ಈವನ್ ನೀವು ಸಂಜೆ ವರ್ಕೌಟ್ ಮಾಡ್ತೀರಾ ಅಂದ್ರೂ ವರ್ಕೌಟ್ ಮಾಡೋ ಮುಂಚೆ, ಎನಿವೇಸ್ ನೀವು ಮಧ್ಯಾಹ್ನ ಊಟ ಮಾಡಿರ್ತೀರಾ, ಸೊ ವರ್ಕೌಟ್ ಮಾಡೋ ಮುಂಚೆ ಗ್ರೀನ್ ಟೀ ಕುಡಿದ್ಬಿಟ್ಟು ಆಮೇಲೆ ನೀವು ವರ್ಕೌಟ್ ಮಾಡ್ಬೋದು. ಸೊ ಒಂದು ಹಾಫ್ ಆನ್ ಅವರ್ 45 ಮಿನಿಟ್ಸ್ ವರ್ಕೌಟ್ ಮಾಡಾದಮೇಲೆ ನಾನು 8:30 ಹಾಗೆ ಬ್ರೇಕ್ಫಾಸ್ಟ್ ತೊಗೊತಾ ಇದ್ದೆ. ನಾನಿದು ಟೈಮಿಂಗ್ಸ್ ನಾನು ಯಾವ ಥರ ಫಾಲೋ ಮಾಡ್ತಿದ್ದೆ ಅದನ್ನು ಹೇಳ್ತಾ ಇರೋದು. ನಿಮಗೆ ಕನ್ವೀನಿಯೆಂಟ್ ಆಗೋ ಟೈಮಿಂಗ್ಸಲ್ಲಿ ನೀವು ಇದನ್ನು ಚೇಂಜ್ ಮಾಡ್ಕೋಬೋದು. ಈವನ್ ಬ್ರೇಕ್ಫಾಸ್ಟಲ್ಲೂ ನಾನು ಮನೆಗೆ ಏನು ಮಾಡ್ತಿದ್ದೆ ಬೇರೆಯವ್ರಿಗೆ ಅದನ್ನೇ ತಿಂತಾ ಇದ್ದಿದ್ದು. ಅಂದರೆ ಇವಾಗ ಇಡ್ಲಿ ಅಥವಾ ಉಪ್ಪಿಟ್ಟು ಮಾಡಿದರೆ ಉಪ್ಪಿಟ್ಟು, ಅಥವಾ ಅವಲಕ್ಕಿ ಉಪ್ಪಿಟ್ಟು ಮಾಡಿದ್ರೆ ಅದನ್ನೇ ತಿಂತಾ ಇದ್ದೆ. ಅಥವಾ ಸಮ್ಟೈಮ್ಸ್ ಸ್ಯಾಂಡ್ವಿಚ್ ಮಾಡ್ಕೊತಾ ಇದ್ವಿ, ಅದನ್ನೇ ತಿಂತಾ ಇದ್ವಿ ಎಲ್ಲರೂ. ಸೊ ಎಲ್ಲರಿಗೂ ಆಗೋ ಥರನೇ, ಬಟ್ ಹೆಲ್ದಿಯಾಗಿ ಮಾಡ್ತಾ ಇದ್ದೆ ಅಷ್ಟೇ. ಅಂದರೆ ಒಂದು ಏನು ಮಾಡಿದ್ರು ಲೆಸ್ ಆಯಿಲ್ ಹಾಕಿ, ಅಥವಾ ಒಂದು ಸ್ವಲ್ಪ ಹೆಲ್ದಿ ಆಯಿಲ್ ಲೈಕ್ ಆಲಿವ್ ಆಯಿಲ್ ಎಲ್ಲ ಯೂಸ್ ಮಾಡಿಕೊಂಡು ಆ ಥರ ಕುಕಿಂಗ್ ಮಾಡ್ತಾ ಇದ್ದೆ. ಸೊ ಹಾಗಾಗಿ ನಾನು ನನಗೆ ಸಪ್ರೇಟಾಗಿ ಮಾಡ್ಕೋಬೇಕು, ಅವ್ರಿಗೆ ಸಪ್ರೇಟ್ ಆಗಿ ಮಾಡಬೇಕು ಆ ಥರ ಆಗ್ತಾ ಇರಲಿಲ್ಲ. ಬೆಳಗ್ಗೆ ಬ್ರೇಕ್ಫಾಸ್ಟ್ ಮಾಡಾದಮೇಲೆ ಡೈರೆಕ್ಟ್ ಲಂಚ್ ಮಾಡೋ ಮುಂಚೆ ಒಂದು ಸ್ನ್ಯಾಕ್, ಮಿಡ್ ಮಾರ್ನಿಂಗ್ ಸ್ನ್ಯಾಕ್ ಅಂತ ತೊಗೋಬೋದು ನೀವು. ಇದು ಏನು ಅಂತ ಹೇಳಿದ್ರೆ ಕಾನ್ಸೆಪ್ಟು, ನೀವು 3 ಹೊತ್ತು ಹೊಟ್ಟೆ ತುಂಬ ತಿನ್ನೋ ಬದಲು ಅದನ್ನೇ 5 ಪೋರ್ಷನ್ಸ್ ಆಗಿ ಡಿವೈಡ್ ಮಾಡ್ಕೊಳ್ಳೋದು. ಅಂದರೆ ಬೆಳಗ್ಗೆ ಒಂದ್ಸರಿ, ಮಿಡ್ ಮಾರ್ನಿಂಗ್ ಒಂದು ಸ್ನ್ಯಾಕು, ಮತ್ತು ಮಧ್ಯಾಹ್ನ ಒಂದ್ಸರಿ ಏನಾದರೂ, ಮಧ್ಯಾಹ್ನ ಒಂದು ಲಂಚು, ಮತ್ತು ಈವ್ನಿಂಗ್ ಒಂದು ಸ್ನ್ಯಾಕ್ ಥರ, ಆಮೇಲೆ ನೈಟ್ ಡಿನ್ನರ್. ಸೊ ಟೋಟಲ್ 3 ಹೊತ್ತು ನೀವು ಫುಲ್ ಹೊಟ್ಟೆ ಫುಲ್ ತಿನ್ನೋ ಬದಲು ಅದನ್ನು ಸ್ಮಾಲ್ ಪೋರ್ಷನ್ ಆಗಿ 5 ಹೊತ್ತಲ್ಲಿ ಅದನ್ನು ಡಿವೈಡ್ ಮಾಡ್ಕೊಳ್ಳೋದು. ಸೊ ಹೊಟ್ಟೆ ಫುಲ್ ತಿನ್ನೋದಕ್ಕಿಂತ 5 ಹೊತ್ತಲ್ಲಿ ನೀವು ಅದನ್ನು ಶಾರ್ಟಾಗಿ ಪೋರ್ಷನ್ ಮಾಡಿಕೊಂಡ್ರೆ ಅದು ನಿಮಗೆ ವೆಯ್ಟ್ ಲಾಸ್ಗೆ ಹೆಲ್ಪ್ ಆಗುತ್ತೆ. ಅದನ್ನು ಮಿಡ್ ಮಾರ್ನಿಂಗ್ ಸ್ನ್ಯಾಕ್ ಆಗಿ ನೀವು ಒಂದು ವೆಜಿಟೇಬಲ್ ಸೂಪ್ ತೊಗೋಬೋದು, ಅಥವಾ ವೆಜಿಟೇಬಲ್ ಯಾವುದಾದ್ರೂ ಸ್ಯಾಲಡ್, ಹಾಗೆ ವೆಜಿಟೇಬಲ್ಸ್ ಕಟ್ ಮಾಡಿಕೊಂಡು ಸ್ವಲ್ಪ ಉಪ್ಪು ಹಾಕೊಂಡ್ಬಿಟ್ಟು ಹಾಗೇನೆ ತಿನ್ಬೋದು. ಅದು ಒಂದು ಮಿಡ್ ಮಾರ್ನಿಂಗ್ ಸ್ನ್ಯಾಕ್ ಆಗುತ್ತೆ ಲೈಟಾಗಿ. ಸೊ ನಿಮಗೆ ಮಧ್ಯಾಹ್ನ ಹೊತ್ತಿಗೆ ನಿಮಗೆ ತುಂಬ ಹಸುವಾಗಿರೋದಿಲ್ಲ, ಸೊ ನಿಮಗೆ ಮಧ್ಯಾಹ್ನ ಲೈಟಾಗಿಯೇ ತಿನ್ಬೋದು. ಅಂದರೆ ಮಿಡ್ ಮಾರ್ನಿಂಗ್ ಸ್ನ್ಯಾಕ್ ತೊಗೊಂಡ್ಮೇಲೆ ಮಧ್ಯಾಹ್ನ ನಿಮಗೆ ಸ್ವಲ್ಪ ಲೈಟಾಗಿ ಹೊಟ್ಟೆ ಫುಲ್ ಇರುತ್ತೆ. ಸೊ ಹಾಗಾಗಿ ಮಧ್ಯಾಹ್ನದ ಊಟ ಕೂಡ ನೀವು ಲೈಟಾಗೇ ಮಾಡ್ತೀರಾ. ಸೊ ಅದೇ ಕಾನ್ಸೆಪ್ಟ್, ಲೈಟ್ ಪೋರ್ಷನಲ್ಲಿ ತಿನ್ನೋದು ಅಷ್ಟೇ. ಸೊ ಈವನ್ ನೀವು ಲಂಚ್ಗೂ ಸಾಧ್ಯ ಆದರೆ ದಯವಿಟ್ಟು ವೈಟ್ ರೈಸನ್ನು ಕಂಪ್ಲೀಟಾಗಿ ಅವಾಯ್ಡ್ ಮಾಡಿ. ಬಟ್ ನಮಗೆ ಸೌತ್ ಇಂಡಿಯನ್ಸ್ ವೈಟ್ ರೈಸ್ ಜಾಸ್ತಿ ತಿನ್ನೋದ್ರಿಂದ ಅದು ಕಂಪ್ಲೀಟ್ ಅವಾಯ್ಡ್ ಮಾಡೋದು ಕಷ್ಟ. ಬಟ್ ನಾನು ಹೇಳೋದೇನು ಅಂದರೆ, ವೈಟ್ ರೈಸ್ ಬದಲು ಒಂದು ಮಲ್ಟಿಗ್ರೇನ್ ರೋಟಿ ಆಗಿರ್ಬೋದು, ಈವನ್ ಚಪಾತಿ ಕೂಡ ನೀವು ಅವಾಯ್ಡ್ ಮಾಡಿದ್ರೇ ಒಳ್ಳೆಯದು. ಮೈದಾ ಮತ್ತು ಗೋಧಿ ಹಿಟ್ಟು ಎರಡೂ ಒಂದು ಸ್ವಲ್ಪ ಓಕೆ, ಬಟ್ ಚಪಾತಿ ಈಸ್ ಆಲ್ಸೋ ಓಕೆ. ನೀವು ವೈಟ್ ರೈಸ್ ಬದಲು ಚಪಾತಿ ತೊಗೊಳ್ಳೋದು ಎಷ್ಟೋ ವಾಸಿ. ಅದ್ರ ಬದಲು ಈವನ್ ರಾಗಿ ರೊಟ್ಟಿ, ಜೋಳ ರೊಟ್ಟಿ ಇದನ್ನು ತೊಗೋಬೋದು, ವಿತ್ ಒಂದು ಪಲ್ಯ, ಒಂದು ದಾಲ್, ಆ್ಯಂಡ್ ಆಲ್ಸೋ ಸ್ವಲ್ಪ ಸ್ಯಾಲಡ್ ತಿನ್ಬೋದು. ಅದ್ರ ಜೊತೆಗೂ ನೀವು ಏನಾದರೂ ಸ್ಯಾಲಡ್ ಮಾಡಿಕೊಂಡು, ಆ್ಯಂಡ್ ಒಂದು ಗ್ಲಾಸ್ ಆಫ್ ಮಜ್ಜಿಗೆ ಕುಡೀರಿ. ಅದು ತುಂಬ ಡೈಜೆಷನ್ಗೂ ನಿಮಗೆ ಹೆಲ್ಪ್ ಮಾಡುತ್ತೆ ನಿಮ್ಮ ಲಂಚ್ ಜೊತೆ. ಸೊ ಆಫ್ಟರ್ ದ ಲಂಚ್ 1-2 ಗಂಟೆಗೆ ನೀವು ಊಟ ಮಾಡಿದ್ದೀರಾ ಅಂದರೆ ಮತ್ತೆ ಈವ್ನಿಂಗಲ್ಲಿ 5 ಗಂಟೆಗೆ ಮತ್ತೆ ಇನ್ನೊಂದು ಈವ್ನಿಂಗ್ ಸ್ನ್ಯಾಕ್ ತೊಗೊಳ್ಳಿ. ಬಿಫೋರ್ ಡಿನ್ನರ್, ನೈಟ್ ಡಿನ್ನರ್ ಮಾಡೋ ಮುಂಚೆ ಇನ್ನೊಂದು ಲೈಟ್ ಸ್ನ್ಯಾಕ್ ತೊಗೊಳ್ಳಿ. ಅದರಲ್ಲೂ ನೀವು ಅಗೇನ್ ಫ್ರೂಟ್ ಬೌಲ್ ತೊಗೋಬೋದು, ಏನು ಡಿಫ್ರೆಂಟ್ ಫ್ರೂಟ್ಸ್ ತೊಗೋಬೋದು ಕಟ್ ಮಾಡಿ, ಆ್ಯಂಡ್ ಆಲ್ಸೋ ಅಥವಾ ಕಾರ್ನ್ ತಿನ್ಬೋದು, ಆಮೇಲೆ ಗ್ರೀನ್ ಟೀ ಕುಡಿಬೋದು, ಮತ್ತು ಆ್ಯಂಡ್ ಜೊತೆಗೆ ನಟ್ಸ್, ಬೇರೆ ಬೇರೆ ಡಿಫ್ರೆಂಟ್ ಟೈಪ್ಸ್ ಆಫ್ ನಟ್ಸ್ ಇರುತ್ತೆ. ಸೊ ಯಾವ್ದು ಬೇಕಾದರೂ ಅದೊಂದು ಹೆಲ್ದಿ ಆಗಿರುವಂಥದ್ದು ಚೂಸ್ ಮಾಡ್ಕೊಂಡು ಅದನ್ನು ತಿನ್ಬೋದು. ಸೊ ಅಥವಾ ನಾನೊಂದು 2 ಆಲ್ರೆಡಿ ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೆ ವೆಯ್ಟ್ ಲಾಸ್ ರೆಸಿಪಿ ಅಂತ, ಅದನ್ನು ಕೂಡ ತಗೋಬೋದು ನೀವು. ಈವನ್ ಅದನ್ನು ನೀವು ಲಂಚ್ಗೂ ಕೂಡ ತೊಗೋಬೋದು, ಆ್ಯಂಡ್ ಆಲ್ಸೋ ಈವನ್ ನೈಟ್ ಡಿನ್ನರಲ್ಲೂ ನೀವು ಅದನ್ನೇ ತೊಗೋಬೋದು. ಸೊ ಬಿಫೋರ್ ಡಿನ್ನರ್ ಮತ್ತೆ ಒಂದು ಸ್ನ್ಯಾಕ್ ಥರ ತೊಗೊಂಡ್ರೆ ಮತ್ತೆ ನಿಮಗೆ ನೈಟ್ ಆಗೋ ಹೊತ್ತಿಗೆ ತುಂಬ ಹಸುವಾಗಿರೋದಿಲ್ಲ. ಸೊ ನೈಟ್ ಲೈಟಾಗಿ ಡಿನ್ನರ್ ಮಾಡೋದು ತುಂಬಾ ಇಂಪಾರ್ಟೆಂಟು. ನೈಟ್ ಮಲಗೋ ಮುಂಚೆ ತುಂಬ ಹೊಟ್ಟೆ ತುಂಬಿಸ್ಕೋಬೇಡಿ. ಆ್ಯಂಡ್ ಹಾಗೆ ನೀವು ಇವಾಗ ಒಂದು 10 ಗಂಟೆಗೆ ಮಲಗ್ತೀರಾ ಅಂದರೆ ಒಂದು 8 ಗಂಟೆ
ಹಂಗೇನೆ ಊಟ 7:30-8 ಗಂಟೆ ಹಂಗೇನೆ ಡಿನ್ನರ್ ಮುಗಿಸ್ಕೊಳ್ಳಿ. ತುಂಬ ಲೇಟ್ ನೈಟ್ ಡಿನ್ನರ್ ಮಾಡೋದು ಆ್ಯಂಡ್ ಇಮಿಡಿಯೇಟ್ ಆಗಿ ಮಲಗೋದು ಈಸ್ ವೆರಿ ಬ್ಯಾಡ್ ವೆನ್ ಯು ಆರ್ ಟ್ರೈಂಗ್ ಟು ಲೂಸ್ ಯುವರ್ ವೆಯ್ಟ್. ಸೊ ಡಿನ್ನರ್ ಜೊತೆಗೇನೆ ಒಂದು ಗ್ಲಾಸ್ ಆಫ್ ಹಾಲು ಕುಡೀರಿ, 1 ಗ್ಲಾಸ್ ಆಫ್ ಮಿಲ್ಕ್ ತೊಗೊಳ್ಳಿ. ಆ್ಯಂಡ್ ನೀವು ಮಲಗಕ್ಕೆ 10 ಗಂಟೆಗೆ ಮಲಗ್ತೀರಾ ಅಂದರೆ ಮಲಗೋ ಮುಂಚೆ ಯಾವಾಗ್ಲೂ ಒಂದು ಗ್ಲಾಸ್ ಆಫ್ ಹಾಟ್ ವಾಟರ್ ಖಂಡಿತವಾಗ್ಲೂ ಕುಡೀರಿ. ಮಲಗೋ ಮುಂಚೆ ಒಂದು ಗ್ಲಾಸ್ ಬಿಸಿ ನೀರು ಕುಡಿದ್ರೆ ತುಂಬ ಒಳ್ಳೆ ರೀತಿಯಲ್ಲಿ ಡೈಜೆಷನ್ ಕೂಡ ಆಗುತ್ತೆ. ಸೊ ಅದು ನಿಮಗೆ ವೆಯ್ಟ್ ಲಾಸಲ್ಲಿ ಕೂಡ ತುಂಬ ಹೆಲ್ಪ್ ಮಾಡುತ್ತೆ. ಸೊ ಮಲಗೋ ಮುಂಚೆ ಒಂದು ಗ್ಲಾಸ್ ಆಫ್ ಹಾಟ್ ವಾಟರ್ ಕುಡಿದು ಮಲಗಿ. ಸೊ ಈ ಡಯಟ್ ಮಾಡೋದು ಅಲ್ಟಿಮೇಟ್ ಗೋಲ್ ಏನು ಅಂದರೆ ಒಂದು ಫ್ಯಾಟಿ ಫುಡ್, ಆಯಿಲಿ ಫುಡ್, ಜಂಕ್ ಫುಡ್ ಇದನ್ನೆಲ್ಲ ಅವಾಯ್ಡ್ ಮಾಡೋದು. ಇನ್ನೊಂದು ಶುಗರ್ ಅವಾಯ್ಡ್ ಮಾಡೋದು. ಲೈಕ್ ಯಾವ ಫಾರ್ಮಲ್ಲೂ ಶುಗರ್ ತೊಗೋಬೇಡಿ, ಸ್ವೀಟ್ಸ್ ತಿನ್ನೋದು ಇದನ್ನು ಅವಾಯ್ಡ್ ಮಾಡೋದು. ಇನ್ನೊಂದು ಅಂದರೆ ರೈಸ್ ಅವಾಯ್ಡ್ ಮಾಡೋದು, ಆದಷ್ಟು ರೈಸ್ ಅವಾಯ್ಡ್ ಮಾಡೋದು. ಸೊ ಈ 3 ಒಂದು ಪಾಯಿಂಟ್ಸನ್ನು ನೀವು ಮಾಡಿದ್ರೆ ಈವನ್ ವಿತೌಟ್ ಹೆವಿ ವರ್ಕೌಟ್ ಮಾಡದೇ ಇದ್ರೂ ನೀವು ವೆಯ್ಟ್ ಲಾಸ್ ಖಂಡಿತ ಮಾಡ್ತೀರಾ. ಈ ಒಂದು ಪಾಯಿಂಟ್ಸ್ ಕೆಲವೊಂದನ್ನು ನೀವು ಅವಾಯ್ಡ್ ಮಾಡಿದ್ರೆ. ಆ್ಯಂಡ್ ಜೊತೆಗೆ ಯಾವಾಗಲೂ ನೀರು ಕುಡಿಯೋದನ್ನು ಮಾತ್ರ ಮರಿಲೇಬಾರ್ದು. ಆ್ಯಂಡ್ ನಿಮ್ಮಿಂದ ಸಾಧ್ಯ ಆದರೆ ಯಾವಾಗಲೂ ಬಿಸಿ ನೀರೇ ಕುಡೀರಿ. ಆ್ಯಂಡ್ ನಿಮಗೆ ಯಾವತ್ತೂ ವರ್ಕೌಟ್ ಮಾಡೋಕ್ಕೆ ಆಗೋದಿಲ್ಲ ಆವತ್ತು ನೀವು ಸುಮ್ಮನೆ ಒಂದು ವಾಕ್ ಹೋದರೂ ಸಾಕು, 1 ಕಿಲೋಮೀಟರ್ 2 ಕಿಲೋಮೀಟರ್ ವಾಕ್ ಹೋಗ್ಬೋದು, ಬ್ರಿಸ್ಕ್ ವಾಕ್ ಮಾಡ್ಬೋದು. ಅದರಿಂದನೂ ತುಂಬ ವೆಯ್ಟ್ ಲಾಸ್ ಆಗುತ್ತೆ. ಆ್ಯಂಡ್ ಜೊತೆಗೆ ನಿಮಗೆ ಯಾವುದಾದ್ರೂ ಒಂದು ಫುಡ್ ಇವಾಗ ಇಲ್ಲದೆ ತಿನ್ನದೇ ಇರೋಕ್ಕೆ ಆಗೋದಿಲ್ಲ. ಚಾಟ್ಸ್ ಆಗಿರ್ಬೋದು ಅಥವಾ ಬೇರೆ ಏನಾದರೂ ಒಂದು ಸ್ವೀಟ್ಸು ಅದೆಲ್ಲ ತಿನ್ನದೇ ಇರೋಕ್ಕೆ ಆಗೋದಿಲ್ಲ ನನಗೆ ಅಂತಿದ್ರೆ ಒಂದು ಚೀಟ್ ಡೇ ಅಂತ ಇಟ್ಕೊಳ್ಳಿ. ಅಂದರೆ ವೀಕಲ್ಲಿ ಒಂದಿನ ತಿಂತೀನಿ ಅಂತ, ಅದನ್ನು ಹೆವಿಯಾಗಿ ಅಲ್ಲ, ಒಂದು ಲೈಟಾಗಿ ಅದನ್ನು ಚೀಟ್ ಡೇ ದಿನ ತಿಂತೀನಿ ಅಂತ. ಸೊ ಆ ಥರ ನೀವು ಮೇಂಟೈನ್ ಮಾಡ್ಕೋಬೋದು. ನಿಮ್ಮ ಡಿಸೈರ್ಗೂ ಆಗುತ್ತೆ, ಅದು ನಿಮ್ಮ ಇಷ್ಟದ ವಸ್ತುಗಳು ಏನು ಐಟಮ್ ಡಿಶ್ ಇದೆ ಅದನ್ನು ತಿಂದಂಗೂ ಆಗುತ್ತೆ, ಈ ಕಡೆಯಿಂದ ಡಯಟ್ ಮಾಡ್ದಂಗೂ ಇರುತ್ತೆ. ಸೊ ಹಾಗಾಗಿ ಆ ಥರ ಒಂದು ಚೀಟ್ ಡೇ ಅಂತ ಮಾಡ್ಕೋಬೋದು ನೀವು. ಲೈಕ್ ಶಿಲ್ಪಾ ಶೆಟ್ಟಿ ಹೇಗೆ ಮಾಡ್ತಾಳೆ ಸಂಡೇ ಬಿಂಜ್ ಅಂತ, ಸೊ ಹಾಗೆ ಆ ಥರ ನೀವು ಮಾಡ್ಬೋದು. ಸೊ ನೆಕ್ಸ್ಟು ತುಂಬ ಜನರಿಗೆ ಇರೋದು ಡೌಟ್ ಅಂತ ಹೇಳಿದ್ರೆ, ಇವಾಗ ಒಂದ್ಸರಿ ವೆಯ್ಟ್ ಲಾಸ್ ಆದಮೇಲೆ ಅದನ್ನು ಹೆಂಗೆ ಮೇಂಟೈನ್ ಮಾಡೋದು ಅಂತ. ಮೇಂಟೈನ್ ಮಾಡೋದು ಅಂದರೆ ಅದನ್ನೆಲ್ಲ ಬಿಟ್ಟರೆ ಮತ್ತೆ ಇವಾಗ ವೆಯ್ಟ್ ಗೇನ್ ಆಗುತ್ತಲ್ವಾ ಅಂತ. ಸೊ ಡೆಫಿನೆಟ್ಲಿ ಒನ್ಸ್ ನೀವು ವೆಯ್ಟ್ ಲಾಸ್ ಆದಮೇಲೆ ಮತ್ತೆ ನಿಮ್ಮ ಹಳೆ ಲೈಫ್ ಸ್ಟೈಲ್ಗೆ ಹೋಗಬೇಡಿ. ಇವಾಗ ನೀವು ಏನು ಲೈಫ್ ಸ್ಟೈಲ್ ಚೇಂಜ್ ಮಾಡ್ಕೊಂಡಿದ್ದೀರಾ ಅದು ತುಂಬಾ ಹೆಲ್ದಿ ವರ್ಷನ್ ಆಫ್ ಯುವರ್ ಹೆಲ್ದಿ ವರ್ಷನ್ ಅದು. ಸೊ ಹಾಗಾಗಿ ಅದನ್ನು ಮತ್ತೆ ಚೇಂಜ್ ಮಾಡ್ಕೋಬೇಡಿ, ಅದನ್ನೇ ಕಂಟಿನ್ಯೂ ಮಾಡೋಕ್ಕೆ ಟ್ರೈ ಮಾಡಿ. ನಿಮಗೆ ಅಕಸ್ಮಾತ್ ಆಮೇಲೆ ಯಾವಾಗಲೂ ನಿಮಗೆ ವರ್ಕೌಟ್ ಮಾಡೋಕ್ಕಾಗ್ತಿಲ್ಲ ಅಂದ್ರೂ ವೀಕ್ಲಿ ಒಂದು 3-4 ಡೇಸ್ ಆದರೂ ಮಾಡ್ಬೋದು, ಅಥವಾ ಜಸ್ಟ್ ವಾಕ್ ಹೋಗ್ಬೋದು. ಆ ಮೂಲಕ ನಿಮ್ಮ ಫಿಟ್ನೆಸ್ ಬಾಡಿ ಇದನ್ನ ಮೇಂಟೈನ್ ಮಾಡ್ಕೋಬಹುದು ನೀವು. ಪ್ರಿಯಾಂಶ್, ಅಮ್ಮ ಎಕ್ಸರ್ಸೈಸ್ ಮಾಡೋದೆಲ್ಲ ಗೊತ್ತಲ್ಲ ನಿಂಗೆ? ಮಾಡಿ ತೋರಿಸ್ತೀಯಾ? ಯಾವ್ದಾದ್ರು ಮಾಡಿ ತೋರಿಸ್ತೀಯಾ? ತೋರಿಸು. ಯಾವ್ದಾದ್ರು ನಿಂಗೆ ಯಾವ್ದು ಬರುತ್ತೆ ಅದು ಮಾಡಿ ತೋರಿಸು. ಯಾವ್ದು ಬರುತ್ತೆ ನಿಂಗೆ? ಜಂಪಿಂಗ್ ಜಾಕ್ಸ್. ಓಕೆ ಓಕೆ, ಮಾಡು. 2 3 4 5 6 ಹಂಗ. ಓಕೆ, ಬೇರೆ ಏನು ಗೊತ್ತು? ವಾಕ್ ಡೌನ್ ಎಕ್ಸರ್ಸೈಸ್. ಓಕೆ, ಹೆಂಗೆ ತೋರಿಸು, ಹೆಂಗೆ ತೋರಿಸು. ಓ, ಈ ಥರ ಫುಲ್ ಕೆಳಗಡೆ ಬಂದು ಮತ್ತೆ ಹಿಂಗೆ ಮೇಲ್ ಮಾಡೋದಲ್ವಾ? ಓಕೆ ಓಕೆ ಓಕೆ. ಪುಷಪ್ ಮಾಡೋಕ್ಕೆ ಗೊತ್ತಾ ನಿಂಗೆ? ಪುಷಪ್ಸ್ ಗೊತ್ತಾ? ಹಿಂಗೆ ಅವಾಗಲೇ ಮಧ್ಯಾಹ್ನ ಮಾಡ್ತಾ ಇದ್ದಲ್ಲ ಹಿಂಗೆ ಪುಷಪ್ಸು ಹೆಂಗೆ ಮಾಡೋದು ಅಂತ ತೋರಿಸ್ತಾ ಇದ್ದಲ್ಲ ಹಿಂಗೆ ಪುಷಪ್ಸ್ ಹೆಂಗೆ? ಓಕೆ ಓಕೆ, ಹಂಗ. ಓಕೆ, ಇನ್ನು ಬಗ್ಸಕ್ಕಾಗಲ್ವಾ? ಇವತ್ತು ನಮ್ಮ ವಿಡಿಯೋದಲ್ಲಿ ಇವ್ರಿಗೆ ಗೆಸ್ಟ್ ಅಪಿಯರೆನ್ಸ್ ಕೊಟ್ಟಿದ್ದು ನಾವು, ಫುಲ್ ರೋಲ್ ಕೊಟ್ಟಿಲ್ಲ ನಮ್ಮ ಮೂವಿಯಲ್ಲಿ. ಇವತ್ತು ಗೆಸ್ಟ್ ಅಪಿಯರೆನ್ಸ್ ಅಲ್ಲಿ ಒಂದು ಸ್ವಲ್ಪ ಬಂದ್ರು ಅಷ್ಟೇ ಅಲ್ವಾ ರೇಯಾಂಶ್? ಅದು ಅಲ್ವಾ ರೇಯಾಂಶ್ ಒಂದು ಬಂತಲ್ವಾ? ಅಲ್ವಾ ರೇಯಾಂಶ್ ಅಂತ ಒಂದು ನಮ್ಗೆ ವಿಡಿಯೋದಲ್ಲಿ ಬಂದಿಲ್ಲ ಅಂದ್ರೆ ಸಮಾಧಾನನೇ ಆಗೋದಿಲ್ಲ. ಸೊ ಇದ್ರಲ್ಲೂ ಒಂದು ಅಲ್ವಾ ರೇಯಾಂಶ್ ಇರ್ಲಿ. ಸೊ ಇವಾಗ ಇಲ್ಲಿ ಎಂಡ್ ಮಾಡೋಣ ನಾವು ವಿಡಿಯೋನ. ಹೇಳ್ತೀಯ ನೀನು? ಲೈಕ್ ಮಾಡಿ, ಶೇರ್. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀವಿ. ಅಲ್ಲಿ ತನಕ ಎಲ್ಲರೂ ಖುಷಿಯಾಗಿರಿ. ಟಾಟಾ ಬಾಯ್ ಬಾಯ್. ಟಾಟಾ ಬಾಯ್ ಬಾಯ್.